ಮಂಗಳೂರು ನಗರದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿವೆ. 2024-25ರ ವೇಳೆಗೆ ಮಂಗಳೂರಿನ ಚಿತ್ರಣವೇ ಸಂಪೂರ್ಣ ಬದಲಾಗಿ ಸ್ಮಾರ್ಟ್ ನಗರ ನಿರ್ಮಾಣವಾಗಲಿದೆ. ಆ ಮೂಲಕ ನರೇಂದ್ರ ಮೋದಿಯವರ ಕನಸು ಕಲ್ಪನೆ ಸಾಕಾರಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ನಗರದ ಕುದ್ಮಲ್ ರಂಗನಾಪುರ ಭವನದಲ್ಲಿ ಆಯೋಜಿಸಲಾದ ಮಂಗಳೂರು ಸ್ಮಾರ್ಟ್ ಸಿಟಿ ವತಿಯಿಂದ ನಗರದಲ್ಲಿ ಕೈಗೊಳ್ಳಲಾಗಿರುವ 90 ಕೋಟಿ ರೂಪಾಯಿ ವೆಚ್ಚದ 2 ಕಾಮಗಾರಿಯ ಶಿಲಾನ್ಯಾಸವನ್ನು ಅವರು ನೆರವೇರಿಸಿ ಮಾತನಾಡಿದರು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಒಟ್ಟು 1659 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ನಡೆಯಲಿದ್ದು 44.79 ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆ ಪೂರ್ಣಗೊಂಡಿದೆ. 66.4 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಪ್ರಗತಿಯಲ್ಲಿದೆ. 34.50 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಟೆಂಡರ್ ಹಂತದಲ್ಲಿದ್ದು 188 ಕಾಮಗಾರಿ ಡಿಪಿಆರ್ ಹಂತದಲ್ಲಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ನಗರಗಳಿಗಿಂತ ಹೆಚ್ಚು ಕಾಂಪಿಟಿಷನ್ ಕೊಡತಕ್ಕಂಥ ನಗರಗಳಿರಬೇಕು. ಆ ನಗರಗಳು ಪಾರಂಪರಿಕವಾಗಿ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಭಿವೃದ್ಧಿಯೆಡೆಗೆ ಹೋಗಬೇಕು. ಆ ಚಿಂತನೆಯ ಅಡಿಯಲ್ಲಿ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಗಳನ್ನು ಮೊದಲ ಬಾರಿ ಕಂಡವರು ಈ ದೇಶದ ಪ್ರಧಾನಮಂತ್ರಿ, ಅದು ನರೇಂದ್ರ ಮೋದಿ. ದೇಶವನ್ನ ಅಮೆರಿಕದ ನಗರಗಳ ಸರಿಯಾಗಿರ್ತಕ್ಕಂತಹ ಆ ಪೈಪೋಟಿಯ ಯುಗಕ್ಕೆ ಕೊಂಡೊಯ್ಯಬೇಕು ಅಂತ ಆದರೆ ನಮ್ಮ ನಗರಗಳು ಆ ಎತ್ತರಕ್ಕೆ ಏರಬೇಕು. ಆ ಎತ್ತರಕ್ಕೆ ಏರಬೇಕು ಅಂತ ಆದರೆ ನಗರಗಳಲ್ಲಿ ರಾಜಕಾರಣವನ್ನು ಹೊರತುಪಡಿಸಿ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಚಿಂತನೆಗಳಿರಬೇಕು. ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಚಿಂತನೆಗಳಿರಬೇಕು ಅಂತ ಆದರೆ ನಗರಗಳೊಳಗೆ ಕಾಂಪಿಟೀಷನ್ಗಳು ಪ್ರಾರಂಭ ಆಗಬೇಕು. ಆ ಪ್ರಾರಂಭಕ್ಕೆ ಹಂತದಲ್ಲಿ ಜನರ ಸಹಭಾಗಿತ್ವಗಳು ಇರಬೇಕು. ಹಾಗಾಗಿ ಜನರ ಸಹಭಾಗಿತ್ವದ ಜೊತೆಗೆ ನಗರಗಳ ಅಭಿವೃದ್ಧಿ ಆಗಬೇಕು. ನಗರ ಮತ್ತು ಜನ ಒಂದಾಗಬೇಕು. ಅದರ ಮುಖಾಂತರ ಅಭಿವೃದ್ಧಿ ಪೂರಿತವಾಗಿರ್ತಕ್ಕಂಥ ಕಾರ್ಯಕ್ಕೆ ಸರ್ಕಾರಗಳು ಅನುದಾನಗಳನ್ನು ಕೊಡಬೇಕು. ತದಬಳಿಕ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಅಮೃತ್ ಯೋಜನೆ, ಸ್ಮಾರ್ಟ್ ಸಿಟಿ, 792 ಕೋಟಿ ರೂಪಾಯಿ ಮೊತ್ತದ ಜಲಸಿರಿ ಯೋಜನೆ, ಗ್ಯಾಸ್ ಪೈಪ್ಲೈನ್, ಎಡಿಪಿ ಯೋಜನೆಯಡಿ ಒಳಚರಂಡಿ ಕಾಮಗಾರಿ ಅನುಷ್ಠಾನಗೊಳ್ಳುತ್ತಿದ್ದು ರಾಜ್ಯದ ಇತರ ನಗರಗಳಿಗೆ ಹೋಲಿಸಿದರೆ ಅತಿ ಹೆಚ್ಚಿನ ಅನುದಾನ ಮಂಗಳೂರಿಗೆ ಬಂದಿದೆ. ಅದರ 100% ಯಶಸ್ವಿ ಅನುಷ್ಠಾನದ ಮೂಲಕ ಅಭಿವೃದ್ಧಿಗೆ ಪೂರಕವಾಗಿ ಬದಲಾವಣೆ ಮಾಡಲಾಗುತ್ತಿದೆ ಎಂದು ಶಾಸಕರು ಹೇಳಿದರು. ಪ್ರಾರಂಭದ ದಿನಗಳಲ್ಲಿ ಸ್ಮಾರ್ಟ್ ಸಿಟಿ ಮಂಗಳೂರು ಆಯ್ಕೆ ಆಗಿರಲಿಲ್ಲ. 2ನೇ ಹಂತದಲ್ಲಿ ಆಯ್ಕೆ ಆಯಿತು. ಹಾಗಾಗಿ ಮಂಗಳೂರಿನ ಜನತೆಗೆ ನಮಗೆ ಯಾವುದೂ ಹೆದರಿಕೆ ಇಲ್ಲ. ಯಾವಾಗ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಬೆನ್ನ ಹಿಂದೆ ಇದ್ದಾರೆ, ಪ್ರತಿಯೊಂದು ಕಾಮಗಾರಿಗಳು ಕೂಡ ಮಂಗಳೂರು ಆಯ್ಕೆ ಆಗ್ತದೆ ಅಂತುವಂಥದ್ದು 100ಕ್ಕೆ 100 ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳಿದ್ರಿ ಅಂತ ತಾವು ಕೇಳಬಹುದು. ರಾಜ್ಯದಲ್ಲಿ ಅಮೃತ ಯೋಜನೆಯನ್ನು ಪಡ್ಕೊಂಡಂಥ ನಗರ ಮಂಗಳೂರು, ಸ್ಮಾರ್ಟ್ ಸಿಟಿಯಲ್ಲಿ ಆಯ್ಕೆಗೊಂಡಂಥದ್ದು ಮಂಗಳೂರು. 24 ಗಂಟೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಕೊಡಬೇಕು ಅಂತೇಳಿ 789 ಕೋಟಿ ಅನುದಾನ ದೊರಕಿದ್ದು ಮಂಗಳೂರು. ಗ್ಯಾಸ್ ಪೈಪ್ಲೈನ್ ಅನ್ನು ಮನೆ ಮನೆಗೆ ತಲುಪಿಸುವಂಥ ದೃಷ್ಟಿಯಲ್ಲಿ ಗೈಲ್ ಮುಖಾಂತರ ಕೆಲಸ ಆಗ್ತಿರುವಂಥದ್ದು ಮಂಗಳೂರು. ಎಡಿಬಿಯ ಸಾಲದ ಯೋಜನೆಗಳಲ್ಲಿ ಮಂಗಳೂರಿನ ಒಳಚರಂಡಿ ಕಾಮಗಾರಿಗಳಿಗೆ ಅನುದಾನವನ್ನು ಜೋಡಿಸಿಕೊಂಡದ್ದು ಮಂಗಳೂರು. ಹೀಗೆ ನೋಡಿದರೆ ಇಡೀ ರಾಜ್ಯದ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿ ಬೆಂಗಳೂರು ಸಮೇತವಾಗಿ ಈ ಎಲ್ಲ ಯೋಜನೆಗಳು ಮಂಗಳೂರಿಗೆ ಬಂದಿದೆ ಅಂತೇಳಿ ಆದರೆ ಅದು ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ, ಅವರ ಪೂರ್ಣ ರೀತಿಯ ಸಹಕಾರದಿಂದ ಬಂದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೇಯರ್ ಪ್ರೇಮಾನಂದ ಶೆಟ್ಟಿ ವಹಿಸಿದ್ರು. ಈ ವೇಳೆ ಕನ್ಸಲ್ಟೆಂಟ್ ಆರ್ಕಿಟೆಕ್ಟ್ ನೆಲ್ಸನ್ ಪಾಯಸ್ ಮತ್ತು ಕುಮಾರ್ ಚಂದ್ರ, ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಚರ್, ಪಾಲಿಕೆಯ ಸದಸ್ಯರಾದ ಪೂರ್ಣಿಮಾ, ಲೋಹಿತ್ ಅಮೀನ್, ದಿವಾಕರ್, ಲೋಕೇಶ್ ಬೊಳ್ಳಾಚಿ, ಸಂದೀಪ್ ಗರುಡಿ, ಮಂಗಳೂರು ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಸಾ, ಸ್ಮಾರ್ಟ್ ಸಿಟಿ ಮ್ಯಾನೇಜರ್ ಅರುಣ್ ಪ್ರಭಾ, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.